ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹೇಗಿದ್ದೀರಿ? ಯೇಸುನಾಮದಲ್ಲಿ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಂಬ್ತೀನಿ. ಪ್ರಭು ಯೇಸುವಿನ ಕರುಣೆ ಕೃಪೆಯಿಂದ ಇವತ್ತು ನಾವು ಜೀವಿಸಿದ್ದೀವಿ, ಬದುಕಿದ್ದೀವಿ. ಅದಕ್ಕೆ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರ. ಪ್ರಿಯರೇ, ನನಗೆ ಒಂದು ಸ್ತ್ರೀ, ಒಂದು ಹುಡುಗಿ ಕಾಲ್ ಮಾಡಿ ನನ್ನ ಹತ್ರ ಹೇಳಿದ್ಲು, ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಸಿಸ್ಟರ್. ಯಾಕೆ? ನಾನು ಒಳ್ಳೆಯವಳಾಗಿ ಜೀವಿಸಬೇಕು ಅಂತ ಆಸೆ ಪಡ್ತೀನಿ, ಆದರೆ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಯಾಕೆ ಅಂತ ಗೊತ್ತಿಲ್ಲ ಸಿಸ್ಟರ್. ಮನೆಯಲ್ಲಿರ್ಬೋದು, ಕುಟುಂಬ ಜೀವನದಲ್ಲಿರ್ಬೋದು, ಕೆಲಸದ ಜೀವನದಲ್ಲಿರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ಯಾರಿಗೂ ನನ್ನ ಕಂಡ್ರೆ ಆಗಲ್ಲ. ಯಾಕೆ? ನಾನು ಕೇಳಿದೆ, ಒಬ್ಬರಿಬ್ಬರಿಗೆ ಆಗದಿದ್ರೆ ಅದು ಓಕೆ, ಎಲ್ಲರಿಗೂ ಆಗಲ್ಲ ಯಾಕೆ? ಆಗ ಅವಳು ಹೇಳಿದ್ರು, ನನಗೆ ಗೊತ್ತಿಲ್ಲ ಸಿಸ್ಟರ್, ಯಾರು ಸಹ ನನ್ನ ಜೊತೆ ಅಡ್ಜಸ್ಟ್ ಆಗಲ್ಲ. ನಾನು ಹೇಳಿದೆ, ನಮಗೆ ಯಾರು ಅಡ್ಜಸ್ಟ್ ಆಗಲ್ಲ, ನಾವೇ ಎಲ್ಲರಿಗೂ ಅಡ್ಜಸ್ಟ್ ಆಗೋರು ಆಗಬೇಕು. ನಮ್ಮ ಕೆಲಸದ ಜಾಗದಲ್ಲಿರಲಿ, ನಮ್ಮ ಕುಟುಂಬದಲ್ಲಿರಲಿ, ನೆರೆಹೊರೆಯವರಿರಲಿ, ಸ್ನೇಹಿತರಲ್ಲಿರಲಿ, ಬಂಧು ಬಾಂಧವರಲ್ಲಿರಲಿ, ಯಾರು ಸಹ ಈ ಪ್ರಪಂಚದಲ್ಲಿ ನಮಗೆ ಯಾರು ಅಡ್ಜಸ್ಟ್ ಆಗಲ್ಲ. ಹೌದು ತಾನೆ? ನಾವೇ ಎಲ್ಲರಿಗೂ ಅಡ್ಜಸ್ಟ್ ಆಗೋರು ಆಗಬೇಕು. ಏಕೆಂತ ಹೇಳಿದರೆ, ಈಗ ನೋಡಿ, 5 ಬೆರಳುಗಳಿದೆ. ಈ 5 ಬೆರಳುಗಳಲ್ಲಿ ಯಾವುದು ಒಂದೇ ಥರ ಇಲ್ಲ. ಇದು ದಪ್ಪಕ್ಕಿದೆ, ಇದು ಸ್ವಲ್ಪ ಸಪೂರ ಮತ್ತು ದಪ್ಪ ಅಂದರೆ ಸ್ವಲ್ಪ ಗಿಡ್ಡ ಮತ್ತು ದಪ್ಪ ಇದೆ. ಇದು ಲಂಬು, ಇದು ಅದಕ್ಕಿಂತ ಸ್ವಲ್ಪ ಸಣ್ಣ ಅಂದರೆ ಗಿಡ್ಡ, ಇದು ತುಂಬ ಸಪೂರ. ಹಾಗೆ 5 ಬೆರಳುಗಳು ಒಂದೇ ಥರ ಇಲ್ಲದೆ, ನಮ್ಮ ಕೈಯಲ್ಲಿರುವ 5 ಬೆರಳುಗಳೇ ಒಂದೇ ಥರ ಇಲ್ಲದಾಗ, ಪ್ರಪಂಚದಲ್ಲಿರುವ 700 ಕೋಟಿ ಜನರು ಒಂದೇ ಥರ ಇರಬೇಕು, ನನಗೆ ಅಡ್ಜಸ್ಟ್ ಆಗಬೇಕು ಅಂತ ನಾವು ಹೇಗೆ ಭಾವಿಸ್ಲಿಕ್ಕೆ ಆಗುತ್ತೆ? ಹೌದು ತಾನೇ ಪ್ರಿಯರೇ? ಹಾಗಾಗಿ ಎಲ್ಲಿ ನಾವು ಇದ್ರೂ ನಾವು ಯೇಸುವಿಗೆ ಸಾಕ್ಷಿಯಾಗಿರಬೇಕು. ನಮಗೆ ಕೆಲಸದ ಜಾಗದಲ್ಲಿ ಇರ್ಬೋದು, ಅಧಿಕಾರಿಗಳಿಂದ ಕಿರಿಕಿರಿ ಇರ್ಬೋದು, ನಮ್ಮ ಕೊಲೀಗ್ಸಿಂದ ನಮಗೆ ಕಿರಿಕಿರಿ ಇರ್ಬೋದು, ನಮ್ಮನ್ನು ಇಷ್ಟಪಡದೇ ಇರ್ಬೋದು. ನಮ್ಮ ಕುಟುಂಬದಲ್ಲಿ ಸಹ ನಾವು ಏನು ಒಳ್ಳೆಯದು ಮಾಡಿದ್ರು ಅದು ಮಾಡಿಸ್ಕೊಳ್ಳುವಾಗ ಮಾತ್ರ ಚೆನ್ನಾಗಿರ್ತಾರೆ, ಮತ್ತೆ ಅವರಿಗೆ ನಮ್ಮನ್ನು ಕಂಡ್ರೆ ಆಗದೇ ಇರ್ಬೋದು. ಅಥವಾ ನಮ್ಮ ನೆರೆಹೊರೆಯವರಲ್ಲಿ ಕೂಡ ಅನೇಕರು ಏನೋ ಒಂದು ವಿಷಯಕ್ಕಾಗಿ ನಮ್ಮನ್ನು ಅಡ್ಜಸ್ಟ್ ಮಾಡದೆ ನಮ್ಮನ್ನು ಕಂಡ್ರೆ ಆಗದೇ ಇರ್ಬೋದು, ಏನೇ ವಿಷಯ ಇರಲಿ. ಆದರೆ ನಾವು ಒಂದು ಒಳ್ಳೆ ಯೇಸುವಿನ ಮಗಳಾಗಿ, ಯೇಸುವಿನ ಮಗನಾಗಿದ್ದರೆ, ನಾವು ಎಲ್ಲರ ಬಳಿ ಚೆನ್ನಾಗಿದ್ದು, ನಾವು ಎಲ್ಲರನ್ನು ಅಡ್ಜಸ್ಟ್ ಮಾಡಿಕೊಂಡು ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ಜೀವಿಸುವ ಮಗನಾಗಿ, ಮಗಳಾಗಿ, ಯೇಸುವಿನ ಮುದ್ದು ಮಕ್ಕಳಾಗಿ ನಾವು ಬದಲಾಗಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗೆ ನಾವು ಎಲ್ಲರ ಹತ್ರ ಅಡ್ಜಸ್ಟ್ ಮಾಡುವವರಾಗಬೇಕಾದ್ರೆ ನಾವು ಎಲ್ಲರಿಗಾಗಿ ಪ್ರಾರ್ಥಿಸುವ ಮಗನಾಗಿ, ಮಗಳಾಗಿ ಬದಲಾಗಬೇಕು. ಸರ್ವರಿಗಾಗಿ ಮಧ್ಯಸ್ಥ ಪ್ರಾರ್ಥನೆ ಮಾಡುವಂತಹ ಯೇಸುವಿನ ಮುದ್ದು ಮಕ್ಕಳಾಗಿ ನಾವು ಬದಲಾಗಬೇಕು. ಯೋಬನ ಗ್ರಂಥದಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಯೋಬನ ಗ್ರಂಥ 42ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಯೋಬ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದಾಗ ದೇವರು ಅವನ ಆಸ್ತಿ ಪಾಸ್ತಿಯನ್ನು 2ರಷ್ಟು ಆಶೀರ್ವದಿಸಿದ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ನಮಗೆ 2ರಷ್ಟು ಆಶೀರ್ವಾದ ಬೇಕಾ? 10ರಷ್ಟು ಆಶೀರ್ವಾದ ಬೇಕಾ? 100 ಮಡಿಯಷ್ಟು ಆಶೀರ್ವಾದ ಬೇಕಾ? ಬೇರೆಯವರಿಗಾಗಿ ನಾವು ಪ್ರಾರ್ಥಿಸಬೇಕು. ಇರ್ಬೋದು ಮನೆಯಲ್ಲಿ, ಕುಟುಂಬದಲ್ಲಿ ಕಿರಿಕಿರಿ, ಜಗಳ, ನೀವು ಏನು ಮಾಡಿದ್ರು ಅದು ಆ ಒಳ್ಳೆತನನ ಕಾಣ್ತಾ ಇಲ್ಲ, ಪರವಾಗಿಲ್ಲ, ಯೇಸು ನೋಡ್ತಾರೆ. ನಿನ್ನ ಮನಸ್ಸನ್ನು, ನಿನ್ನ ಹೃದಯವನ್ನು ನೋಡುವ ದೇವರು. ಮನುಷ್ಯರು ನಾವು ಮುಖ ನೋಡುವವರು, ದೇವರು ನಮ್ಮ ಹೃದಯವನ್ನು ನೋಡುವ ದೇವರು. ಆ ದೇವರು ನನ್ನ ಹೃದಯವನ್ನು ನೋಡಿ ನಾಳೆ ಅವರು ನಮಗೆ ಸ್ವರ್ಗವನ್ನು ದಯಪಾಲಿಸ್ತಾರೆ. ಏಕೆಂತ ಹೇಳಿದ್ರೆ 1 ಪೇತ್ರ 4:8 ಹೇಳುತ್ತೆ, ಪ್ರೀತಿ ಅನೇಕ ಪಾಪಗಳನ್ನು ಅಳಿಸಿ ಹಾಕುತ್ತದೆ. ನೀನು ಹೃದಯದಿಂದ ಯಾವ ಕಲ್ಮಶವಿಲ್ಲದೆ, ಯಾವ ಸ್ವಾರ್ಥ ಇಲ್ಲದೆ, ಯಾವ ಪಕ್ಷಪಾತವಿಲ್ಲದೆ ನೀನು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದೆಯಾ, ಒಂದು ಸಮೂಹವನ್ನು ಪ್ರೀತಿಸ್ತಾ ಇದೆಯಾ, ಒಂದು ದೇಶವನ್ನು, ಒಂದು ರಾಜ್ಯವನ್ನು, ಒಂದು ಜಿಲ್ಲೆಯನ್ನು ಪ್ರೀತಿಸ್ತಾ ಇದೆಯಾ, ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ನಿನ್ನ ಅಸಂಖ್ಯಾತ ಪಾಪಗಳನ್ನು ದೇವರು ಅಳಿಸಿ ಹಾಕಿ ಬಿಡುತ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆಗ ನಾವು ಮೊದಲು ಮಾಡಬೇಕಾದ ಕಾರ್ಯ, ನಿನ್ನ ಪಾಪ ಕ್ಷಮಿಸಲ್ಪಡಬೇಕು. ನಿನ್ನ ಜೀವನದಲ್ಲಿ, ನಿನ್ನ ಮಕ್ಕಳ ಜೀವನದಲ್ಲಿ, ನಿನ್ನ ಬಾಳ ಸಂಗಾತಿಯ ಜೀವನದಲ್ಲಿ, ನಿನ್ನ ಕುಟುಂಬ ಜೀವನದಲ್ಲಿ, ನಿನ್ನ ಸೇವಾ ಜೀವನದಲ್ಲಿ ಆಶೀರ್ವಾದ ಬೇಕಾದ್ರೆ ನೀನು ಮೊದಲು ಮಾಡಬೇಕಾಗಿದ್ದು ಪ್ರಾರ್ಥನೆ. ಬೇರೆಯವರಿಗಾಗಿ ಯೋಬ ಪ್ರಾರ್ಥಿಸಿದಂತೆ ಬೇರೆಯವರಿಗಾಗಿ ಪ್ರಾರ್ಥಿಸುವ ಒಂದು ಮನೋಭಾವ ನನ್ನಲ್ಲೂ ನಿಮ್ಮಲ್ಲೂ ಇರಬೇಕು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ,
ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯದಲ್ಲಿ ಪೇತ್ರನನ್ನು ಸೆರೆಮನೆಯಲ್ಲಿ ಬಂಧಿಸ್ತಾರೆ. ಅದು ಹಾಗೆ ಹೀಗೆ ಬಂಧಿಸಿರೋದಿಲ್ಲ, ಸರಪಣಿಯಿಂದ ಕಟ್ಟಿ ಹಾಕಿ ಬಂಧಿಸ್ತಾ ಇರ್ತಾರೆ. ಆದರೆ ಅವನು ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಅವನ ವಿಶ್ವಾಸ ಅದು, ಸಂತ ಪೇತ್ರರ ವಿಶ್ವಾಸ, ನಮ್ಮ ಅಪ್ಪ ನಮ್ಮ ಯೇಸು ನನ್ನನ್ನು ಖಂಡಿತ ಬಿಡುಗಡೆ ಮಾಡ್ತಾರೆ, ನನ್ನನ್ನು ಇಲ್ಲಿಂದ ರಕ್ಷಿಸ್ತಾರೆ ಅಂತ ಹೇಳುವಂತಹ ಅಪಾರವಾದ ವಿಶ್ವಾಸ. ಹಾಗಾಗಿ ಸಂತ ಪೇತ್ರರು ನಿದ್ದೆ ಮಾಡ್ತಾ ಇರ್ತಾರೆ. ದೇವದೂತ ಬಂದು ತಟ್ಟಿ ಎಬ್ಬಿಸಿ, ಪ್ರಭು ನಿನ್ನನ್ನು ಬಿಡುಗಡೆ ಮಾಡಕ್ಕೆ ಹೇಳಿದ್ದಾರೆ, ಎದ್ದೇಳು ಅಂತ. ಅವನು ತಕ್ಷಣ ಏನು ಅವಿಶ್ವಾಸ ಏನು ಪಡೋದಿಲ್ಲ. ಹೌದು, ನಮ್ಮ ಅಪ್ಪನಿಗೆ ಅಸಾಧ್ಯ ಆಗುವುದಿಲ್ಲ, ನಮ್ಮ ಯೇಸಪ್ಪ ನನ್ನನ್ನು ಈ ಸೆರೆಮನೆಯಲ್ಲಿ ಆ ಹೆರೋದಿ ಪ್ರವಾದಿ ಅರಸನ ಮುಖಾಂತರ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಬಿಡಿಸ್ಲಿಕ್ಕೆ ಸಹ ನನ್ನ ದೇವರಿಗೆ ಗೊತ್ತು ಅಂತ ಹೇಳಿ ಅವರ ಹಿಂದೆ ಹೋಗ್ತಾನೆ. ಹೋಗಿ ಅಲ್ಲೊಂದು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾ ಇದ್ದ ಒಂದು ಮನೆಗೆ ಅವನು ಹೋಗ್ತಾನೆ. ಸಂತ ಪೇತ್ರರು ಹೋಗ್ತಾರೆ. ಅಲ್ಲಿ ಅವರೆಲ್ಲರೂ, ದೇವರು ವಾಕ್ಯ ಹೇಳುತ್ತೆ, ಒಂದೇ ಮನಸ್ಸಿನಲ್ಲಿ ಏಕಕಂಠದಲ್ಲಿ ಪ್ರಾರ್ಥಿಸಿದ್ರು. ಅದು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಿದ್ರು? ಸ್ವಾಮಿ, ನಮ್ಮನ್ನು ಸುವಾರ್ತೆ ಸಾರಕ್ಕೆ ಬಲ ಎದುರಿಸ್ತಾ ಇದ್ದಾರೆ, ನಮಗೆ ಕಷ್ಟ ಆಗ್ತಾ ಇದೆ, ಎಲ್ಲರನ್ನು ಆಶೀರ್ವದಿಸಿ, ಎಲ್ಲರ ಮನಸ್ಸನ್ನು ಕೃಪೆಯಿಂದ ತುಂಬಿಸಿರಿ ಅಂತ ಹೇಳಿ ಅವರು ಪ್ರಾರ್ಥಿಸುವಾಗ ಅವರು ಇದ್ದ ಜಾಗ ಅಲುಗಾಡಿತು, ಅವರು ಇದ್ದ ಜಾಗ ಕಂಪಿಸಿತು ಅಂತ ದೇವರ ವಾಕ್ಯ ಹೇಳುತ್ತೆ. ನೀನು ಪ್ರಾರ್ಥಿಸು, ನೀನು ಕುಟುಂಬವಾಗಿ ಪ್ರಾರ್ಥಿಸು, ನೀನು ಏಕ ವ್ಯಕ್ತಿಯಾಗಿ ಪ್ರಾರ್ಥಿಸು. ಆ ಸಮಯದಲ್ಲಿ ಪ್ರಿಯರೇ 100% ಯಾವ ವ್ಯಕ್ತಿಗಾಗಿ ನೀನು ಪ್ರಾರ್ಥಿಸ್ತೀಯೋ ಆ ವ್ಯಕ್ತಿಯ ಜೀವನದಲ್ಲಿ ಪರಿಶುದ್ಧಾತ್ಮರು ತುಂಬಲ್ಪಟ್ಟು, ಪವಿತ್ರಾತ್ಮರು ತುಂಬಲ್ಪಟ್ಟು, ಅವರ ಹೃದಯದಲ್ಲಿ ಕ್ರಿಯೆ ನಡೆಸಿ ನಿನ್ನ ಜೀವನದೊಂದಿಗೆ ಐಕ್ಯಗೊಳ್ಳಲಿಕ್ಕೆ, ನಿನ್ನ ಜೀವನದೊಂದಿಗೆ ಹೊಂದಾಣಿಕೆ ಮಾಡಲಿಕ್ಕೆ, ಅದು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾನೊಂದು ಪ್ರೋಲೈಫರ್ ಆದ ಕಾರಣ ಹೇಳ್ತಾ ಇದ್ದೀನಿ, ಅಯ್ಯೋ ನಾನು ಅನ್ಯ ಪುರುಷನೊಂದಿಗೆ, ಅನ್ಯ ಸ್ತ್ರೀಯೊಂದಿಗೆ, ಯುವಕ ಯುವತಿಯೊಂದಿಗೆ ನಾನು ಲವ್ ಮಾಡ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ಪವಿತ್ರ ಆತ್ಮರೇ ಅವರ ಹೃದಯ ನನ್ನೊಂದಿಗೆ ಹೊಂದಾಣಿಕೆ ಆಗುವ ಹಾಗೆ ಮಾರ್ಪಡಿಸಿರಿ. ನೋ, ಕೆಟ್ಟ ಕೆಲಸಕ್ಕೆ ದೇವರು ಯಾವತ್ತೂ ಜೊತೆಯಾಗಿ ನಿಲ್ಲಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಿನ್ನ ನೆರೆಯವರೊಂದಿಗೆ, ನಿನ್ನ ಕುಟುಂಬದೊಂದಿಗೆ, ನಿನ್ನ ಕೆಲಸ ಕಾರ್ಯದಲ್ಲಿ, ನಿನ್ನ ಪ್ರಾರ್ಥನಾ ಕೂಟದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಚರ್ಚಲ್ಲಿ ದೇವರು ನಿನ್ನೊಂದಿಗೆ ಐಕ್ಯಗೊಳ್ಳಿಕ್ಕೆ, ನಿನ್ನ ಪ್ರಾರ್ಥನೆಯ ಮೂಲಕ ನಿನ್ನೊಂದಿಗೆ ಇರುವವರೊಂದಿಗೆ ದೇವರು ಪರಿಶುದ್ಧಾತ್ಮರು ಕ್ರಿಯೆ ಮಾಡ್ತಾರೆ. ಯೇಸುವಿನ ಕರುಣೆ ಇಳಿದು ಬರುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಿನ್ನ ಪ್ರಾರ್ಥನೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಯೇಸು ಕ್ಷಮಿಸಿದಂತೆ ನೀನು ಕ್ಷಮಿಸಬೇಕು. ಏನು ಮಾಡಬೇಕು? ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ, ಅವನು ಕುಡಿತಾನೆ, ಅವಳು ಸೇರ್ತಾಳೆ, ಅವಳು ಹಂಗ್ ಮಾಡ್ತಾಳೆ, ಅವಳು ಹಿಂಗ್ ಮಾಡ್ತಾಳೆ, ಅವಳಿಗೆ ಪರಸ್ತ್ರೀ ಸಂಘ ಇದೆ, ಅವನಿಗೆ ಪರಪುರುಷನ ಸಂಘ ಇದೆ, ಏನು ಮಣ್ಣಂಗಟ್ಟಿ ಆದ್ರೆ ಇದ್ದುಕೊಳ್ಳಿ. ನನಗೂ ನಿನಗೂ ಅದು ಬೇಕಾಗಿಲ್ಲ. ನನಗೂ ನಿನಗೂ ಬೇಕಾಗಿದ್ದು ಅವರ ಆತ್ಮ ರಕ್ಷಣೆ. ನನಗೂ ನಿನಗೂ ಬೇಕಾಗಿದ್ದು ಅವರು ನಮ್ಮೊಂದಿಗೆ ಚೆನ್ನಾಗಿರ್ಬೇಕು. ನನಗೂ ನಿಮಗೂ ಬೇಕಾಗಿದ್ದು ಅವರು ಒಳ್ಳೆಯವರಾಗಿ ಮನಪರಿವರ್ತನೆ ಆಗಬೇಕು. ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಕೆಲಸ ಅವ್ರನ್ನು ಪೂರ್ಣ ಹೃದಯದಿಂದ ಕ್ಷಮಿಸಬೇಕು. ಅವ್ರು ನಿನಗೆ ಏನೇ ಮಾಡಿರಲಿ, ನಿನ್ನ ಕುಟುಂಬ ಹಾಳು ಮಾಡಿರಲಿ, ನಿನ್ನ ಹೆಸರು ಹಾಳು ಮಾಡಿರಲಿ, ನಿನ್ನ ಕೆಲಸ ಕಸಿದುಕೊಂಡಿರಲಿ, ನಿನ್ನ ಏನೇ ಮಾಡಿರಲಿ, ನಿನ್ನ ನೋಯಿಸಿರಲಿ, ಮಾಡದ ತಪ್ಪಿಗೆ ನಿನ್ನ ಬಗ್ಗೆ ಕೆಟ್ಟ ಹೆಸರನ್ನು ಮಾಡಿರಲಿ, ನಿನ್ನ ಮೇಲೆ ತಪ್ಪು ಹೊರಿಸಿರಲಿ, ಏನೇ ಮಾಡಿದ್ರು ಯೇಸು ಹೇಳ್ತಾರೆ, ಸಂತ ಪೌಲರು ಕೊಲೋಸ್ಯರಿಗೆ ಬರೆದ ಪತ್ರಿಕೆಯ ಮುಖಾಂತರ ಪವಿತ್ರಾತ್ಮರು ನುಡಿತಾರೆ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಯೇಸು ಕ್ಷಮಿಸಿದಂತೆ ನೀನು ಕ್ಷಮಿಸು. ನೀನು ಬೇರೆಯವರಿಗಾಗಿ ಮಾಡುವ ಪ್ರಾರ್ಥನೆ ನಿನ್ನ ಜೀವನದಲ್ಲಿ ಪವಿತ್ರಾತ್ಮರು ಕ್ರಿಯೆ ಮಾಡಬೇಕಾದ್ರೆ ಮೊದಲು ನೀನು ಮಾಡಬೇಕಾಗಿದ್ದು ಯೇಸು ಕ್ಷಮಿಸಿದಂತೆ ಕ್ಷಮಿಸಬೇಕು. ಸ್ವಲ್ಪ ಕಷ್ಟದ ವಿಷಯನೇ, ಆದರೆ ಇಷ್ಟಪಟ್ಟು ಮಾಡಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಫಲ ಸಿಗುತ್ತೆ. ಇಲ್ಲದಿದ್ರೆ ಜೀವನ ಪರ್ಯಂತ ಸಿಸ್ಟರ್ ಅವರು ನನಗೆ ಹಿಂಗೆ ಮಾಡ್ತಾರೆ, ಬ್ರದರ್ ನನಗೆ ಅವ್ರು ಹಿಂಗೆ ಮಾಡ್ತಾರೆ, ಫಾದರ್ ನನಗೆ ಅವ್ರು ಹಿಂಗೆ ಮಾಡ್ತಾರೆ, ಮದರ್ ನನಗೆ ಹಿಂಗೆ ಮಾಡ್ತಾರೆ ಅಂತ ಜೀವನ ಪರ್ಯಂತ ಬೇರೆಯವರಿಂದನೇ ಫೋನ್ ಮಾಡಿಕೊಂಡೆ ಅಲಿಬೇಕು. ನೀನು ಪ್ರಾರ್ಥಿಸು. ನೀನು ಪ್ರಾರ್ಥಿಸಿದ್ರು ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾದ ದೇವರು, ಶಕ್ತರಾದ ದೇವರು, ನಿನ್ನ ಹೃದಯವನ್ನು ನೋಡುವ ದೇವರು. ಮನುಷ್ಯರು ನಾವು ಮುಖ ನೋಡೋದು, ದೇವರು ನಮ್ಮ ಹೃದಯ ನೋಡ್ತಾರೆ. ಹೃದಯ ನೋಡುವ ದೇವರು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಪ್ರವರ್ತಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮೂರನೆಯದು ಪ್ರಿಯರೇ, ಈಗ ಲಾಕ್ಡೌನ್ ಸಡಿಲವಾಗಿ ಕೆಲವು ಕಡೆ ಎಲ್ಲ ಓಪನ್ ಆಗ್ತಾ ಇದೆ, ಕೆಲವು ಕಡೆ ಇನ್ನೂ ಓಪನ್ ಆಗಿಲ್ಲ.
ಓಪನ್ ಆದರೂ ಕೆಲವು ಕಡೆ ಇನ್ನೂ ಫುಲ್ಲಾಗಿ ಓಪನ್ ಆಗಿಲ್ಲ. ಲಾಕ್ಡೌನಲ್ಲಿ ಹೇಗೋ ಇದ್ದಿದ್ದು ಬದ್ದಿದ್ದು ತಿಂದುಕೊಂಡು ಹೇಗೋ ಬದುಕಿದ್ವಿ. ಇನ್ನು ಲಾಕ್ಡೌನ್ ಎಲ್ಲ ಓಪನ್ ಆದಮೇಲೆ ಅನೇಕರ ಥರ ಕಷ್ಟ ಇರುತ್ತೆ, ಅನೇಕ ಥರ ಕಷ್ಟ ಇರುತ್ತೆ. ಅಂದರೆ ನಮ್ಮ ಪ್ರಾರ್ಥನೆ ಆಲಿಸಬೇಕಾದ್ರೆ, ನಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕಿ ನಮ್ಮ ಈ ಇಹಲೋಕದ ಜೀವನ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು? ಮೊದಲನೇದು ಪ್ರಾರ್ಥನೆ. ಆ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಫಲ ಸಿಗಬೇಕಾದ್ರೆ ಮೊದಲು ನಾವು ಕ್ಷಮಿಸಬೇಕು. ಎರಡನೆಯದು, ದೇವರ ವಾಕ್ಯ ಹೇಳುತ್ತೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯ, ಒಬ್ಬರ ಭಾರವನ್ನೊಬ್ಬರು ಹೊತ್ತುಕೊಳ್ಳಿರಿ, ಆಗ ನೀವು ಯೇಸುವಿನ ಮಾರ್ಗವನ್ನು ಹಿಡಿಯೋರಾಗ್ತೀರಾ. ಒಬ್ಬರ ಭಾರವನ್ನು ಹೊತ್ತುಕೊಳ್ಳೋದು. ನಾನು ಹೇಳಿದೆ, ಈಗ ಲಾಕ್ಡೌನ್ ಮುಗಿತಾ ಇದೆ, ಸಡಿಲಾಗ್ತಾ ಇದೆ. ಹಾಗೆಲ್ಲ ಆಗುವಾಗ ಅನೇಕರಿಗೆ ತುಂಬ ಕಷ್ಟ ಇರುತ್ತೆ. ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮೆಡಿಸಿನ್ಗೆ ಕಾಸಿಲ್ಲದ ಅವಸ್ಥೆ ಇರ್ಬೋದು, ಊಟಕ್ಕೆ ಸಹ ಕಷ್ಟಪಡುವ ಅವಸ್ಥೆ ಇರ್ಬೋದು. ಏಕೆಂತ ಹೇಳಿದ್ರೆ ಅನೇಕರು ಹೇಳ್ತಾರೆ, ನನ್ನ ಹತ್ರ ಸತ್ತು ಹೋಗ್ಬಿಡೋಣ ಅಂತ ಅನ್ನಿಸ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಬಿಡೋಣ ಅಂತ ಅನ್ನಿಸ್ತದೆ. ಹೆಂಡತಿ ಮಕ್ಕಳನ್ನ ನೆನೆಸ್ಕೊಂಡು ನಾನು ಸಾಯ್ತಾ ಇಲ್ಲ, ಗಂಡ ಮಕ್ಕಳನ್ನ ನೆನೆಸ್ಕೊಂಡು ನಾನು ಸಾಯ್ತಾ ಇಲ್ಲ, ನಮ್ಮ ಮಕ್ಕಳನ್ನ ನೆನೆಸ್ಕೊಂಡು ನಾನು ಸಾಯ್ತಾ ಇಲ್ಲ. ಪ್ರಿಯರೇ, ಆತ್ಮಹತ್ಯೆ ಕುರಿತು ಚಿಂತೆ ಮಾಡುವವರಿಗೆ ಒಂದೇ ಒಂದು ನಾನು ಹೇಳೋದು, ಕೈಗಳನ್ನ ಮುಗಿದು ದೇವರು ಕೊಟ್ಟ ಜೀವವನ್ನು ತೆಗಿಲಿಕ್ಕೆ ನನಗೋ ನಿಮಗೋ ಅಧಿಕಾರ ಇಲ್ಲ. ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯ 26ನೇ ವಾಕ್ಯ ಹೇಳುತ್ತೆ, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿದ್ರು ನಿನ್ನ ಆತ್ಮ ನಷ್ಟಪಟ್ಟು ಹೋದ್ರೆ, ನಿನ್ನ ಪ್ರಾಣ ನಷ್ಟಪಟ್ಟು ಹೋದ್ರೆ ಏನು ಪ್ರಯೋಜನ? ಏನೇ ಬರಲಿ ಆತ್ಮಹತ್ಯೆ ಕುರಿತು ಚಿಂತೆ ಮಾಡಬೇಡಿ. ಏಸು ಇದ್ದಾರೆ, ನನಗೂ ನಿಮಗೂ ಏಸು ಇದ್ದಾರೆ. ಪ್ರಿಯರೇ, ಇಂಥ ಅವಸ್ಥೆಯಲ್ಲಿ ಅನೇಕರ ಹತ್ರ ಏನು ವಿಷಯ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ವಿಶೇಷವಾಗಿ ಅಕ್ಕಪಕ್ಕದಲ್ಲಿ ಇರ್ಬೋದು, ಸ್ನೇಹಿತರು, ಚಡ್ಡಿ ದೋಸ್ತುಗಳೇ ಇರ್ಬೋದು, ಅದು ಏನೇ ಇರ್ಬೋದು, ಆದರೆ ಅವರಿಗೆ ಒಂಥರ ಶೇರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಏಕೆಂತ ಹೇಳಿದರೆ ಯಾರ ಹತ್ರ ಹೇಳಿಬಿಡ್ತಾರೋ, ನನ್ನ ಮಾನ ಮರ್ಯಾದೆ ಏನಾಗುತ್ತೋ, ಆ ಒಂದು ಮನೋಭಾವದಿಂದ ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂಥ ಸಮಯದಲ್ಲಿ ಅಂಥ ವ್ಯಕ್ತಿಗಳು ನಿಮಗಿದ್ದಾರೆ, ನಿಮ್ಮ ಜೊತೆ ಇರುವವರು, ನಿಮ್ಮ ಜೊತೆ ಕೆಲಸ ಮಾಡುವವರು ಇರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರು, ನಿಮ್ಮ ನೆಂಟರಿಷ್ಟರು, ಯಾರಾದರೂ ಇರ್ಬೋದು, ತುಂಬ ಕಷ್ಟಪಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ ಜೀವನ ನಡೆಸೋಕ್ಕೆ. ಅಂಥ ಸಂದರ್ಭದಲ್ಲಿ ನಿನ್ನ ಹತ್ರ ಇದ್ದರೆ ಹಂಚ್ಕೋ. ಏನು ಒತ್ಕೊಂಡು ಹೋಗಲ್ಲ, ಏನು ಒತ್ಕೊಂಡು ಬಂದಿಲ್ಲ. ದೇವರು ಕೊಟ್ಟಿದ್ದು ಈ ಲೋಕದಲ್ಲಿ ನೀನು ಬಂದ ಮೇಲೆ ನಿಮ್ಮ ಅಪ್ಪ ಅಮ್ಮನ ಮುಖಾಂತರ, ನಿನ್ನ ಸಹೋದರ ಸಹೋದರಿಯರ ಮುಖಾಂತರ, ಅಥವಾ ದೇವರು ನಿನಗೆ ಕೊಟ್ಟ ಜ್ಞಾನದ ಮುಖಾಂತರ, ಅಥವಾ ದೇವರು ನಿನಗೆ ಕೊಟ್ಟ ಶಕ್ತಿಯ ಮುಖಾಂತರ ನೀನು ಪಡ್ಕೊಂಡಿದ್ದು ಎಲ್ಲವನ್ನು ದೇವರು ನಿನಗೆ ಕೊಟ್ಟಿದ್ದು. ಈ ಲೋಕ ನಿನಗೆ ಕೊಟ್ಟ ಮೇಲೆ ಅದನ್ನು ಲೋಕದೊಂದಿಗೆ ಸ್ವಲ್ಪ ಹಂಚ್ಕೋ. ಫುಲ್ ಅಂತ ಹೇಳಲ್ಲ ನಾನು, ನಿನ್ನ ಮಕ್ಕಳಿಗೆ ಇಟ್ಕೋ, ನಿನ್ನ ವಂಶಕ್ಕೂ ಇಟ್ಕೋ, ಆದಷ್ಟು ಸ್ವಲ್ಪ ಆದರೂ ಹಂಚ್ಕೋ. ಕೊಟ್ಟವನಿಗೆ ಕೊರತೆ ಆಗೋದಿಲ್ಲ ಪ್ರಿಯರೇ, ಕೊಟ್ಟವನಿಗೆ ಕೊರತೆ ಆಗೋದಿಲ್ಲ. ಈ ಲೋಕದಲ್ಲಿ ಯಾರೆಲ್ಲ ಕೊಟ್ಟು ಬದುಕಿದಾರೋ ಅವರಿಗೆ 100 ಮಡಿಯಷ್ಟು ದೇವರು ಕೊಟ್ಟಿದ್ದಾರೆ, 100 ಮಡಿಯಷ್ಟು ದೇವರು ಕೊಟ್ಟಿದ್ದಾರೆ. ದೇವರು ಕೊಡ್ತಾನೇ ಇರ್ತಾರೆ. ನಿನ್ನ ಹತ್ರ ಇದ್ದರೆ ನೀನು ಹಂಚ್ಕೋ, ಅದು ಆಶೀರ್ವಾದವಾಗಿ ಮಾರ್ಪಡುತ್ತೆ. ನೋಡಿ, ಕೊಡೋದು ಅಂತ ಹೇಳುವಾಗ ನಮ್ಮ ಹೆಸರಿಗಾಗಿ ಕೊಡೋದು ಬೇಡ, ನಮ್ಮ ಪದವಿಗಾಗಿ ಕೊಡೋದು ಬೇಡ. ಅದು ದೇವರ ಮುಂದೆ ನ್ಯಾಯವಾಗೋದಿಲ್ಲ. ನಾವು ದೇವರ ಮುಂದೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಮದರ್ ತೆರೇಸಾ ಕೊಟ್ಟರು, ಮದರ್ ತೆರೇಸಾ ಸೇವೆ ಮಾಡಿದ್ರು, ಯೇಸುವನ್ನು ಅವರ ಹೃದಯದಲ್ಲಿಟ್ಟು ಪರಿಶುದ್ಧಾತ್ಮರ ಶಕ್ತಿಯಿಂದ ತುಂಬಲ್ಪಟ್ಟು ಮದರ್ ತೆರೇಸಾ ಕುಷ್ಠರೋಗಿಗಳ ಸೇವೆ ಮಾಡಿದ್ರು, ಬಡವರಿಗೆ ಹಂಚಿಕೊಂಡ್ರು, ಇರೋದನ್ನೆಲ್ಲ ಹಂಚ್ಕೊಳ್ತಾ ಇದ್ರು, ಭಿಕ್ಷೆ ಬೇಡಿ ಹಂಚ್ಕೊಳ್ತಾ ಇದ್ರು. ಎಷ್ಟು ಸೇವೆ ಮಾಡಿದ್ರು ಅವರು. ಅದಕ್ಕೆ ಅವರು ಇಡೀ ಪ್ರಪಂಚಕ್ಕೆ ತಾಯಿ ಆದ್ರು. ಇವತ್ತು ಸಂತ ಮದರ್ ತೆರೇಸಾ ಹೇಳ್ತಾರೆ, ಸಂತ ತೆರೇಸಾ ಅಂತ ಯಾರು ಹೇಳಲ್ಲ ಅವ್ರನ್ನ, ಸಂತ ಮದರ್ ತೆರೇಸಾ, ಸೈಂಟ್ ಮದರ್ ತೆರೇಸಾ ತಾಯಿಯವರು. ಇಡೀ ಲೋಕಕ್ಕೆ, ಪ್ರಪಂಚದ 740 ಕೋಟಿ ಜನರಿಗೆ ಸಂತ ತೆರೇಸಮ್ಮನವರು, ಮದರ್ ತೆರೇಸನವರು ತಾಯಿ. ಇವತ್ತು ಯಾರೇ ಜಾತಿ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಸಭೆಯವರಿರಲಿ, ಯಾರ ಹತ್ರ ಬೇಕಾದರೂ ಕೇಳಿ, ಅವರ ಫೋಟೋ ತೋರಿಸಿದ್ ಯಾರು ಅಂತ ಕೇಳಿ, ಕಣ್ಣು ಮುಚ್ಚಿ ಹೇಳ್ತದೆ. ಒಂದು ಚಿಕ್ಕ ಮಗು ಕೂಡ ಹೇಳ್ತದೆ ಇದು ಮದರ್ ತೆರೇಸಾ ಅಂತ. ಯಾಕೆ ಹೇಳಿ? ಅವರು ಕೊಟ್ಟರು, ಅವರ ಹೃದಯವನ್ನೇ ಯೇಸುವಿಗಾಗಿ ಕೊಟ್ಟರು, ಅವರ ಇಡೀ ಜೀವನವನ್ನೇ ಯೇಸುವಿಗಾಗಿ ಕೊಟ್ಟರು, ಇಡೀ ಆಯುಷನ್ನೇ ಯೇಸುವಿಗಾಗಿ ಕೊಟ್ಟರು, ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟು. ಆ ರೀತಿ ನಿಮ್ಮಲ್ಲಿರೋದನ್ನ ಯಾವ ಹೆಸರಿಗಾಗಿ ಕೊಡಬೇಡಿ. ಕೊಟ್ಟಿದ್ದನ್ನ ಊರಿಗಿಡೀ ಡಂಗುರನು ಸಾರದು ಬೇಡ.
ನಿಮ್ಮಲ್ಲಿ ಏನಿದೆಯೋ ಯೇಸು ನಾಮದಲ್ಲಿ ಹಂಚ್ಕೊಳ್ಳಿ. ಅದರ 100 ಮಡಿಯಷ್ಟು ದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬಕ್ಕೂ ವಂಶಕ್ಕೂ ಸ್ವರ್ಗದ ದ್ವಾರ ತೆರೆದು ಅದುಮಿ ಕುಲುಕಿ ನಿಮ್ಮ ಮಡಿಲಿಗೆ ಸುರಿಸ್ತಾರೆ. ಹೌದಾ ಇಲ್ವಾ? ನೀವು ನೋಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸು ನಾಮದಲ್ಲಿ ನೀವು ಏನೇ ಇರಲಿ, ಹಣ ಇರಲಿ, ಆಹಾರ ಇರಲಿ, ಅಥವಾ ಅವಶ್ಯಕತೆಗಿರುವ ವಸ್ತುಗಳಿರಲಿ, ಅಥವಾ ನಿಮ್ಮ ಸಮಯ ಇರಲಿ, ನಿಮ್ಮ ಆರೋಗ್ಯ ಇರಲಿ, ಏನೇ ಆದರೂ ಯೇಸು ನಾಮದಲ್ಲಿ, ಯೇಸು ಮಹಿಮೆಗಾಗಿ, ಮನುಷ್ಯರ ಮಹಿಮೆಗಾಗಿ ಅಲ್ಲ, ಯೇಸು ಮಹಿಮೆಗಾಗಿ ನೀವು ಕೊಟ್ಟು ನೋಡಿ ಪ್ರಿಯರೇ, ದೇವರು ನಿಮ್ಮನ್ನು ಯಾವ ರೀತಿ ಆಶೀರ್ವದಿಸ್ತಾರೆ ಅಂತ ನೋಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ನಮ್ಮ ಪ್ರಾರ್ಥನೆ ಕೇಳಿ ನಾವು ಯಾರಿಗಾಗಿ ಪ್ರಾರ್ಥಿಸ್ತಿದ್ದೀವೋ ಅವರ ಹೃದಯದಲ್ಲಿ ಪರಿಶುದ್ಧಾತ್ಮರು, ಪವಿತ್ರಾತ್ಮರು ಕ್ರಿಯೆ ನಡೆಸಬೇಕಾದ್ರೆ, ಒಂದು, ನಾವು ಎಲ್ಲರನ್ನು ಕ್ಷಮಿಸಿ ಪ್ರಾರ್ಥಿಸುವರಾಗಬೇಕು. ಎರಡನೆಯದು, ಒಬ್ಬರ ಭಾರವನ್ನು ಹೊತ್ತುಕೊಂಡು ನಾವು ಪ್ರಾರ್ಥಿಸುವ ವ್ಯಕ್ತಿಗಳಾಗಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮೂರನೆಯದು, ಪ್ರೀತಿ ಮಾಡೋದು. ಯಾವ ಕಲ್ಮಶವಿಲ್ಲದೆ ಪ್ರೀತಿ ಮಾಡೋದು. ಪ್ರೀತಿ ಮಾಡು, ಪ್ರೀತಿ ಮಾಡು, ಪ್ರೀತಿ ಮಾಡು. ಪ್ರೀತ್ಸೆ, ಕಣ್ಣು ಮುಚ್ಚಿ ಪ್ರೀತಿಸು, ಕಣ್ಣು ಮುಚ್ಚಿ ಪ್ರೀತಿಸು, ಮೂಗು ಮುಚ್ಚಿ ಪ್ರೀತಿಸು, ಕಿವಿ ಮುಚ್ಚಿ ಪ್ರೀತಿಸು, ಅದಲ್ಲ. ಹೃದಯದಿಂದ ಕಲ್ಮಶವಾಗಿ ಪ್ರೀತಿಸೋದು. ಯೇಸು ಶಿಲುಬೆಯಲ್ಲಿ ಪ್ರೀತಿಸಿದ ರೀತಿಯಲ್ಲಿ, ಯೇಸು ತನ್ನ ಜೀವವನ್ನೇ ಕೊಟ್ಟು ಪ್ರೀತಿಸಿದ ರೀತಿಯಲ್ಲಿ, ಕಲ್ವಾರಿ ಶಿಲುಬೆಯಲ್ಲಿ ಆ ಕೊನೆ ಹನಿ ರಕ್ತವನ್ನು ಕೂಡ ನನಗಾಗಿ ನಿಮಗಾಗಿ ಸುರಿಸಿ ನಮ್ಮನ್ನು, ಅವರ ರಕ್ತವನ್ನು ಚೆಲ್ಲಿ ಕ್ರಯಕ್ಕೆ ಕೊಂಡುಕೊಂಡ ರೀತಿಯಲ್ಲಿ ಆ ಪ್ರೀತಿ, ಆ ಶಿಲುಬೆಯ ಪ್ರೇಮದ ಪ್ರೀತಿ, ಆ ಪರಿಶುದ್ಧ ಪ್ರೇಮ, ಪ್ರೀತಿಗಿಂತ ಮಿಗಿಲಾದ ಪ್ರೇಮ, ಆ ಉನ್ನತವಾದ ಪ್ರೇಮ, ಆ ಮಹೋನ್ನತವಾದ ಪ್ರೇಮ, ಆ ಪ್ರೀತಿ ಮಾಡುವಾಗ ನಾನು ಫಸ್ಟೇ ಹೇಳಿದೆ, ನಮ್ಮ ಅನೇಕ ಪಾಪಗಳು ಕ್ಷಮಿಸಲ್ಪಡುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಹಾಗೆ ಮಾಡುವಾಗ ನಾವು ಎಲ್ಲ ಕಡೆ ಸಾಕ್ಷಿ ಆಗ್ತೀವಿ. ಎಷ್ಟೋ ಸಲ ನಮ್ಮನ್ನು ನೋಡಿ ಕೀಳಾಗಿ ಕಾಣುವವರು, ನಮ್ಮನ್ನು ನೋಡಿ ಇಲ್ಲ ಸಲ್ಲದನ್ನು ಹೇಳುವವರು, ನಮ್ಮ ಬೆನ್ನ ಹಿಂದೆ ಚಾಕು ಹಾಕುವವರು, ನಮ್ಮ ಸನ್ನಡತೆಯನ್ನು ನೋಡಿ ಅವರು ಕೂಡ ಬದಲಾಗ್ತಾರೆ. ಎಷ್ಟೋ ಉದಾಹರಣೆಗಳಿದೆ. ಒಂದು ಕಡೆ ಒಬ್ರು ಟೀಚರ್, ಅವರು ತುಂಬ ಒಳ್ಳೆಯವರು. ಅಂದರೆ ಅವರ ಮಾತೆ ತುಂಬ ಸಾಫ್ಟ್, ಆದರೆ ಎಲ್ಲರಿಗೂ ಒಳಿತನ್ನು ಮಾತ್ರ ಬಯಸುವವರು. ಯಾರಾದರೂ ಯೇಸು ಹೇಳಿದ್ರಲ್ಲ, ನಿನ್ನ ಒಂದು ಅಂಗಿಯನ್ನು ಕೇಳಿದರೆ ಇನ್ನೊಂದು ಅಂಗಿಯನ್ನು ಕೂಡ ಕೊಟ್ಟು ಬಿಡು, 1 ಮೈಲು ಬಾ ಅಂತ ಹೇಳಿದರೆ 2 ಮೈಲು ನೀನು ಅವ್ರ ಜೊತೆ ಹೋಗು ಅಂತ. ಆ ರೀತಿ ಗುಣ ಉಳ್ಳವರು. ಏನಾದರೂ ಕೆಲಸ ಹೇಳಿದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಯಾವ ಸ್ವಾರ್ಥ ಇಲ್ಲದೆ ಮಾಡ್ತಾ ಇದ್ದಂತಹ ಟೀಚರ್. ಆ ಟೀಚರ್ ಆ ಸಾಫ್ಟ್ನೆಸ್, ಅವರ ಒಳ್ಳೆತನನ ತುಂಬ ಮಂದಿ ದುರುಪಯೋಗ ಮಾಡ್ತಾ ಇದ್ರು, ಮತ್ತೆ ಅವ್ರನ್ನ ತುಂಬ ಗೇಲಿ ಮಾಡ್ತಾ ಇದ್ರು. ಆದರೆ ಪ್ರಿಯರೇ, ಅವ್ರು ಯಾವಾಗಲೂ ನಾನು ನೋಡ್ತಾ ಇದ್ದೆ, ಅವ್ರು ತುಂಬ ಚಾಪಲಲ್ಲಿ ಇರ್ತಾ ಇದ್ರು. ನಾನು ಫೋನ್ ಮಾಡುವಾಗೆಲ್ಲ, ಸಿಸ್ಟರ್ ನಾನು ಚಾಪಲಿಂದ ಈಗ ಎದ್ದು ಬಂದೆ, ನಾನು ಈಗ ಕರುಣೆ ಜಪಸರ ಮಾಡಿದೆ, ಈಗ ಜಪಸರ ಮಾಡಿದೆ, ಬೈಬಲ್ ಇಷ್ಟ ಅಧ್ಯಾಯ ಓದಿದೆ, ಈಗ ತಾನೇ ಬೆಳಿಗ್ಗೆ ನಾನು ಎಲ್ಲ ಪ್ರೇಯರ್ ಎಲ್ಲ ಮುಗಿಸಿ ಕಿಚನಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಿದ್ದೀನಿ. ಆ ರೀತಿ ತುಂಬ ಸಲ ಹೇಳಿದ್ದಾರೆ. ನನಗೊಂದು ಒಳ್ಳೆ ಸ್ನೇಹಿತೆ ಅವರು. ಹಾಗೆ ಅವರ ಒಳ್ಳೆತನನ ನೋಡಿದವರು ಪ್ರಿಯರೇ, ಇವತ್ತು ಏನಾಗಿದೆ ಅಂತ ಹೇಳಿದರೆ, ಅವರ ಕೊಲೀಗ್ಸ್, ಅವರ ಸ್ಕೂಲಲ್ಲಿ ಓದುವ ಮಕ್ಕಳ ಪೇರೆಂಟ್ಸ್, ಎಷ್ಟೋ ಮಂದಿ ಅವ್ರನ್ನ ಗೇಲಿ ಮಾಡಿದವರು, ತಮಾಷೆ ಮಾಡಿದವರು, ಬೆನ್ನ ಹಿಂದೆ ಮಾತಾಡಿದವರು ಎಲ್ಲರೂ ಇವತ್ತು ಟೀಚರಿಗಾಗಿ ಒಳ್ಳೆಯ ಸ್ನೇಹಿತೆ ಅವರ ಹತ್ರ ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದಾರೆ. ನನ್ನ ಕುಟುಂಬದಲ್ಲಿ ಈ ರೀತಿ ಆಗಿದೆ ಟೀಚರ್, ಪ್ರೇಯರ್ ಮಾಡಿ. ನನ್ನ ಮಕ್ಕಳಲ್ಲಿ ಈ ರೀತಿ ಆಗಿದೆ ಟೀಚರ್, ಪ್ರೇಯರ್ ಮಾಡಿ. ಸಾಧ್ಯ ಆದರೆ ಒಂದ್ಸಲ ಫಾದರ್ ಪರ್ಮಿಷನ್ ತಗೊಂಡು ನಮ್ಮ ಮನೆಗೆ ಬಂದು ಪ್ರಾರ್ಥಿಸಿ ಹೋಗಿ. ನೋಡಿ ಪ್ರಾರ್ಥನಾ ಜೀವನ ಯಾವ ರೀತಿ ಆಯಿತು. ನಾನು ಯಾವಾಗಲೂ ಹೇಳೋದು, ನಿಮಗೆ ಶತ್ರುಗಳು ಅಂತ ಹೇಳೋದು ಈ ಲೋಕದಲ್ಲಿ ಇರದೇ ಇಲ್ಲ ಏನೋ ಅಂತ. ಅಷ್ಟು ಒಳ್ಳೆಯವರು. ಅವ್ರನ್ನ ಯಾರೇ ಏನೇ ಮಾಡಲಿ, ನಾನೇ ಒಂದೊಂದ್ಸಲ ಕೇಳ್ತೀನಿ, ಏನು ಟೀಚರ್ ನಿಮಗೆ ಬೇಜಾರಾಗಿಲ್ವ, ನಿಮ್ಮ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಟೀಚರ್, ಅವ್ರಿಗೆ ಏನು ಜ್ಞಾನ ಇದ್ರೆ ಹಂಗೆ ಮಾತಾಡ್ತಾರ, ಯೇಸುವಿನ ಬಗ್ಗೆ ಗೊತ್ತಿದ್ರೆ ಅವ್ರು ಮಾತಾಡ್ತಾರೆ, ಹೇಳ್ಕೊಂಡು ಹೋಗ್ಲಿ ಬಿಡಿ. ಮತ್ತು ಮಕ್ಕಳು ಅರ್ಧ ಬಟ್ಟೆ ಎಲ್ಲ ಸ್ಕೂಲಿಗೆ ಹಾಕೊಂಬರೋದಾದರೆ ಅವರು ಹೋಗಿ ಅವರೇ ಯೂನಿಫಾರ್ಮ್ ತೆಗೆದು ಹೊಲಿಸಿ ಕೊಡೋದು ಮಕ್ಕಳಿಗೆ. ಅರ್ಧ ಬಟ್ಟೆ ನಾಳಿಂದ ಹಾಕೊಂಬರ್ಬೇಡ, ಈ ಹೊಸ ಬಟ್ಟೆ ಹಾಕೊಂಬ ಅಂತ. ಹಾಗೆ ಅಂದರೆ ಈಗ ಎಲ್ಲ ಬಿಸಿ ಊಟ ಎಲ್ಲ ಬಂದಿದೆ. ಆಗ ಬಿಸಿ ಊಟ ಎಲ್ಲ ಇಲ್ಲದ ಸಮಯದಲ್ಲಿ ಟೀಚರ್ 2-3 ಇದು ಯಾವಾಗಲೂ ಸುತ್ಕೊಂಡು ಹೋಗೋದಂತೆ ಸ್ಕೂಲಿಗೆ. ಟಿಫನ್ನ ಕಟ್ಕೊಂಡು ಹೋಗೋದು ಎಕ್ಸ್ಟ್ರಾ. ಅವರ ಕ್ಲಾಸಲ್ಲಿ ಯಾರಾದರೂ ಮಕ್ಕಳು ಊಟ ತರದಿದ್ರೆ ಆ ಮಕ್ಕಳಿಗೆ ಅವರ ಟಿಫನ್ನ ಹಂಚೋದು.
ಮತ್ತೆ ಮನೆಯಲ್ಲಿ ತುಂಬ ಕುಡುಕ ಅಪ್ಪ ಎಲ್ಲ ಇದ್ರೆ ಮನೆಯಲ್ಲಿ ಅವರು ಜಗಳ ಮಾಡಿ ಏನು ತಂದಾಕೋದಿಲ್ಲ, ಕೂಲಿ ಕೆಲಸ ಮಾಡುವವರು ದುಡಿಯುವ ದುಡ್ಡೆಲ್ಲ ಕೂಲಿಗೆ ಅಂದರೆ ಕುಡಿಯೋಕ್ಕೆ ಹಾಕ್ಬಿಡ್ತಾರೆ ಅಂತ ಇದರಲ್ಲಿ ಟೀಚರೇ ಅವರ ಮನೆಗೆ ರೇಷನ್ ತಗೊಂಡೋಗಿ ಕೊಡೋದು ತಿಂಗಳಿಗೆ. ಎಂಥ ಒಳ್ಳೆ ಗುಣಗಳಲ್ವಾ. ಪ್ರೀತಿಸೋದೊಂದಿಗೆ ಪ್ರಾರ್ಥಿಸೋದೊಂದಿಗೆ ಕ್ಷಮಿಸಿದ್ರು, ಒಬ್ಬರ ಭಾರವನ್ನು ಅವರು ಹೊತ್ಕೊಂಡ್ರು. ಅದು ಮಾತ್ರ ಅಲ್ಲ, ಪ್ರೀತಿ ಮಾಡಿದ್ರು, ಒಳ್ಳೆ ಕಾರ್ಯ ಮಾಡಿದ್ರು. ಅದರ ಮುಖಾಂತರ ಅನೇಕರು ಯೇಸುವನ್ನು ಅರಿತುಕೊಂಡ್ರು, ಅನೇಕರು ಯೇಸುವನ್ನು ಅನುಭವಿಸಿದ್ರು. ಅವರೆಲ್ಲ ಯೇಸು ಹತ್ರ ಬಂದರು. ನಾನು ನೀವು ಹಾಗೆ ಬದಲಾಗಬೇಕು. ಆಗ ನಮ್ಮನ್ನು ನಮ್ಮ ಕುಟುಂಬದಲ್ಲಿ ಮಾತ್ರ ಅಲ್ಲ, ನಮ್ಮ ನೆರೆಹೊರೆಯವರು ಮಾತ್ರ ಅಲ್ಲ, ನಮ್ಮ ಕೆಲಸದ ಜಾಗದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ನಮ್ಮನ್ನು ಪ್ರೀತಿಸಲಿಕ್ಕೆ, ನಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಕಣ್ಣುಗಳನ್ನ ಮುಚ್ಚಿ ಅಂಥ ಮಕ್ಕಳಾಗಿ ನಾವು ಬದಲಾಗುವಂತೆ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸ್ವಾಮಿ, ನಿಮ್ಮ ಕರುಣೆ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಯೇಸುವೆ, ನಮ್ಮಲ್ಲಿರುವ ಎಲ್ಲ ದುರ್ಗುಣ ದುಶ್ಚಟಗಳು, ಅತಿಯಾದ ಕೋಪ, ಅತಿಯಾದ ಸಂಶಯ, ಬೇರೆಯವ್ರನ್ನ ನೋಡಿ ದೂಷಿಸೋದು, ಬೇರೆಯವ್ರನ್ನ ಹೀಯಾಳಿಸೋದು, ಯೇಸುವೆ ನನಗೆ ಅಧಿಕಾರ ಇದೆ ಅಂತ ಹೇಳಿ ಬೇರೆಯವ್ರನ್ನ ನೋಯಿಸೋದು, ಇಂಥ ಎಲ್ಲ ದುರ್ಗುಣಗಳು, ದುರಭ್ಯಾಸಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಸ್ವಾಮಿ, ನಮ್ಮಲ್ಲಿ ಅನೇಕ ಒಳ್ಳೆಯ ಗುಣಗಳು, ಪರಿಶುದ್ಧಾತ್ಮರ ಫಲಗಳು, ವರಗಳು ತುಂಬಿಕೊಳ್ಳಲು ಪರಿಶುದ್ಧಾತ್ಮರೇ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ಬೇರೆಯವರಿಗಾಗಿ ಪ್ರಾರ್ಥಿಸಲು, ಬೇರೆಯವ್ರನ್ನ ಕ್ಷಮಿಸಿ ಪ್ರಾರ್ಥಿಸಲು ಪರಿಶುದ್ಧಾತ್ಮರೇ ನಮಗೆ ಕೃಪೆ ನೀಡಿರಿ. ಸ್ವಾಮಿ, ಬೇರೆಯವರಿಗೆ ಒಳ್ಳೆ ಕಾರ್ಯ ಮಾಡಿಕೊಡಲು, ಬೇರೆಯವರಿಗೆ ಸಹಾಯ ಮಾಡಲು, ಯೇಸುವೆ ಬೇರೆಯವರ ಕೊರತೆಗಳನ್ನು ಕಂಡು ಅವರ ಕೊರತೆಗಳನ್ನು ನಾವು ಒಪ್ಪಿಕೊಳ್ಳಲು ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಅಮ್ಮ ಮಾತೆಯೇ, ನಮ್ಮ ಒಬ್ಬೊಬ್ಬರನ್ನು ಸಮರ್ಪಿಸುತ್ತಾ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ. ತಾಯೇ, ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.